ಇತಿಹಾಸ ಪ್ರಸಿದ್ಧ 2 ವರ್ಷಕ್ಕೊಮ್ಮೆ ನಡೆಸಿ ಬರುವ ಮಂಜನಾಡಿ ಕೇಂದ್ರ ಜುಮ್ಮಾ ಮಸೀದಿಯಲ್ಲಿ ಅಸಯ್ಯದ್ ಇಸ್ಮಾಯಿಲ್ ವಲಿಯುಲ್ಲಾ ಅವರ ಉರುಸ್ ಮುಬಾರಕ್ ಡಿಸೆಂಬರ್ 1 ರಿಂದ ಡಿಸೆಂಬರ್ 11 ತನಕ ನಡೆಯಲಿದ್ದು ಚಾಲನೆಯನ್ನ ನೀಡಲಾಗಿದೆ. ಮಂಜನಾಡಿ ಕೇಂದ್ರ ಜುಮ್ಮಾ ಮಸೀದಿ ಗೌರವ ಅಧ್ಯಕ್ಷ ಕೆಎಸ್ ಆಟಕೋಯ ತಂಗಳ್ ಕುಂಬೋಳ್ ಧ್ವಜಾರೋಹಣ ನೆರವೇರಿಸಿ ಉರುಸಿಗೆ ಚಾಲನೆಯನ್ನ ನೀಡಿದರು. ಮಂಜನಾಡಿ ಉರುಸ್ ಇತಿಹಾಸ ಇರುವಂತಹ ಉರುಸ್ ಆಗಿದೆ. ಪರಸ್ಪರ ಸೌಹಾರ್ದತೆಯಿಂದ ಒಗ್ಗಟ್ಟಿನಿಂದ ನೆರವೇರಿಸಬೇಕು, ಗೊಂದಲಕ್ಕೆ ಅವಕಾಶ ನೀಡಬಾರದು ಅಂತ ಕರೆಯನ್ನ ನೀಡಲಾಗಿದೆ. ಸ್ಥಳೀಯ ಶಾಸಕ ಯುಟಿ ಖಾದರ್ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ್ರು. ಕೇಂದ್ರ ಜುಮ್ಮಾ ಮಸೀದಿ ಅಧ್ಯಕ್ಷ ಮೈಸೂರು ಬಾವಾ ಅಧ್ಯಕ್ಷತೆಯನ್ನು ವಹಿಸಿದ್ರು. ಇನ್ನು ಮಂಜನಾಡಿ ಮುದರಿಸ್ ಅಹಮದ್ ಬಾಖಾವಿ ದುವಾ ನೆರವೇರಿಸಿದ್ರು. ಪ್ರಧಾನ ಕಾರ್ಯದರ್ಶಿ ಅಜೀಜ್ ಪರ್ತಿಪಾಡಿ, ಎನ್ಎಸ್ ಕರೀಂ, ನೆಕ್ಕರೆ ಬಾವು, ಆಲಿಕುಂಜಿ ಪಾರೆ, ಬಸರಾ ಮೊಯ್ದೀನ್ ಹಾಜಿ, ಎಂಕೆ ಬಾವು, ಇಜಾದುದ್ದೀನ್ ಮಾಸ್ಟರ್, ಎನ್ಐ ಮೊಹಮ್ಮದ್ ಮತ್ತಿತರರು ಈ ವೇಳೆ ಉಪಸ್ಥಿತರಿದ್ದರು. ಇತಿಹಾಸ ಪ್ರಸಿದ್ಧ ಹಾಗೂ ಪವಿತ್ರವಾದ ಮಂಜನಾಡಿ ದರ್ಗಾದ ಉರುಸ್ ಕಾರ್ಯಕ್ರಮವು ಇದೇ ಡಿಸೆಂಬರ್ ತಿಂಗಳಲ್ಲಿ ನಡೆಯಲಿಕ್ಕಿದೆ. ಈ ಒಂದು ಉರುಸಿಗೆ ಸಂಬಂಧಪಟ್ಟಾಗೆ ಅದರ ಪ್ರಾರಂಭೋತ್ಸವದ ಧ್ವಜಾರೋಹಣವನ್ನು ನಮಗೆ ಆದರಣೀಯರು ನಮಗೆ ಬಹುಮಾನದ ನಮಗೆಲ್ಲರಿಗೂ ಮಾರ್ಗದರ್ಶಕರಾಗಿರುವಂತಹ ಸರ್ವತೃಪ್ತವಾದಂಥ ಬಹುಮಾನದ ಆತ್ಮ ತಂಗಲ್ ಅವರು ಅದರ ಧ್ವಜಾರೋಹಣ 5 ಇವತ್ತು ಚಾಲನೆಯನ್ನು ಕೊಟ್ಟಿದ್ದಾರೆ. ಬಹುಶಃ ಅದ್ರ ಜೊತೆಯಲ್ಲಿ ಅತ್ಯುತ್ತಮವಾದ ಸಂದೇಶವನ್ನು ಕೊಡುವ ಮೂಲಕ ಬರುವಂಥ ಎಲ್ಲ ಯಾತ್ರಾರ್ಥಿಗಳಿಗೆ ಅತ್ಯುತ್ತಮವಾದ ಮೂಲಭೂತ ಸೌಕರ್ಯ, ಬಹುಶಃ ಬಂದು ಹೋಗುವಂಥ ವ್ಯವಸ್ಥೆ ಮತ್ತು ಅತ್ಯಂತ ಪಾವಿತ್ರತೆಯಿಂದ ಮತ್ತು ಅತ್ಯಂತ ಪಾರಂಪರಿಕವಾಗಿ ಈ ಉರುಸನ್ನು ಆಚರಿಸಬೇಕಾದ ಸಕಲ ಸೌಲಭ್ಯವನ್ನು ಯಾವ ರೀತಿ ಮಾಡಬೇಕೆಂದು ಕೂಡ ಅಧ್ಯಕ್ಷರಿಗೆ, ನಮ್ಮ ಖತೀಬ್ ಅವರಿಗೆ, ಸಮಿತಿ ಸದಸ್ಯರು ಎಲ್ಲರಿಗೂ ಕೂಡ ಸ್ಪಷ್ಟ ಸಂದೇಶವನ್ನು ಕೊಟ್ಟಂಥ ಸಂದರ್ಭದಲ್ಲಿ ನಾನು ಕೂಡ ಭಾಗವಹಿಸಿ ಇವರೆಲ್ಲರ ದುವಾ ಕೊಟ್ಟಂಥ ಅವಕಾಶ ಸಿಕ್ಕಿದ್ದು ಅತ್ಯಂತ ಸಂತೋಷ ಹೇಳಿಕೊಳ್ತಾ ಮಂಜನಾಡಿ ಉರುಸ್ ಅತ್ಯಂತ ಯಶಸ್ವಿಯಾಗಲಿಕ್ಕೆ ನಮ್ಮೆಲ್ಲರ ಸಹಕಾರ ಇವತ್ತು ಕೊಡ್ತೇವೆ ಅಂತ ಹೇಳಿಕೊಂಡು ನಮ್ಮ ಸಮಿತಿಯ ನಮ್ಮ ಮಸೀದಿ ದರ್ಗಾ ಅಧ್ಯಕ್ಷ ಅಂತ ನಮ್ಮ ബാവറവരിಗೂ അബ്ദുള്ള അവരിಗೂ ಎಲ್ಲ ನಮ್ಮ ಹಿರಿಯ നായകരിಗೂ പുരാതനമായി തന്നെ അവരുടെ പേരിൽ അവരുടെ ഓർമ്മ സ്മരണ നിലനിർത്തിക്കൊണ്ട് ഉറൂസ് നടക്കുകയാണ്. അടുത്ത കാലത്തായി 2 വർഷത്തിലൊരിക്കലായി നടത്തി വന്നിരുന്നു. ഈ കൊറോണ എന്ന പകർച്ചവ്യാധി കാരണം കഴിഞ്ഞ ഉറൂസ് നടത്താൻ സാധിക്കാതെ വന്നതിൽ വളരെ ഖേദമുണ്ട്. അള്ളാഹു വളരെയേറെ അനുഗ്രഹം ചെയ്തുകൊണ്ട് ആ കൊറോണ എന്ന പകർച്ചവ്യാധി ഇപ്പോൾ ഇവിടെ നിന്ന് ദൂരപ്പെട്ടതാണ്. ഇനി വരാതെ നിലക്ക് അള്ളാഹു കാത്തുരക്ഷിക്കണം. ഈ ഉറൂസ് വളരെ ഭംഗിയോടുകൂടി നമ്മുടെ MLA UT അബ്ദുൽ ഖാദർ സാഹിബ് ഉണർത്തിയത് പ്രകാരം ഈ ഡിസംബറിൽ 1 തീയതി നമ്മൾ തുടങ്ങുകയാണ്. 11 വരെ